ಗಿರಿಗಿಟ್ ಕೋಸ್ಟಲ್ ವುಡ್ನಲ್ಲಿ ಇದೀಗ ಭಾರಿ ಕ್ರಿಯೇಟ್ ಮಾಡ್ತಾ ಇರೋ ಸಿನಿಮಾ. ಆರಂಭದಿಂದಲೇ ಒಂದಲ್ಲ ಒಂದು ವಿಚಾರಗಳಿಂದ ಭಾರಿ ಸುದ್ದಿ ಆಗ್ತಾ ಇರೋ ಗಿರಿಗಿಟ್ ಇದೀಗ ತುಳುನಾಡಿನಾದ್ಯಂತ ಮತ್ತೊಮ್ಮೆ ಸಖತ್ ಸೌಂಡ್ ಮಾಡ್ತಾ ಇದೆ. ಈ ಸೌಂಡ್ ಕೇಳಿ ಬರ್ತಾ ಇರೋದು ಪಕ್ಕದ ಬೋಳಾರದಿಂದ. ಯಸ್ ಅಂದ ಹಾಗೆ ಅರವಿಂದ ಬೋಳಾರನ್ನು ಹೆಸರು ಕೇಳ್ತಾ ಇದ್ದಂತೆ ಅಂಬೆಗಾಲು ಇಡೋ ಮಕ್ಕಳಿಂದ ಹಿಡಿದು ಅಲುಗಾಡೋ ಮುದುಕರವರೆಗೂ ನಗುವಿನ ಕಡಲಲ್ಲಿ ತೇಳ್ತಾರೆ. ಈ ಮಟ್ಟಿಗೆ ಅರವಿಂದ ಬೋಳಾರ್ ತುಳುವರ ಮನವನ್ನು ಗೆದ್ದಿದ್ದಾರೆ. ಇದೀಗ ಅರವಿಂದ ಬೋಳಾರ್ ಗಿರಿಗಿಟ್ ಚಿತ್ರದ ಒಂದು ಪಾತ್ರದಲ್ಲಿ ಮಿಂಚಿರೋದು ನಿಮ್ಗೆ ಗೊತ್ತೇ ಇದೆ. ಹಾಗೆ ಈ ಗಿರಿಗಿಟ್ ಚಿತ್ರದ ಟೀಸರ್ ಅನ್ನು ಅಮೆರಿಕ ದೇಶದಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ ಎನ್ನುವುದು ನಿಮ್ಗೆ ಗೊತ್ತಿದೆಯಾ? ಹೌದು, ರೂಪೇಶ್ ಶೆಟ್ಟಿ ನಿರ್ದೇಶನದ ಗಿರಿಗಿಟ್ ಚಿತ್ರದ ಅರವಿಂದ ಬೋಳಾರ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಅನ್ನು ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಮೂಲಕ ಅಮೆರಿಕ ದೇಶದಲ್ಲಿ ರಿಲೀಸ್ ಆಗ್ತಾ ಇರೋ ಮೊಟ್ಟ ಮೊದಲ ತುಳು ಟೀಸರ್ ಅನ್ನು ಖ್ಯಾತಿಗೆ ಗಿರಿಗಿಟ್ ಪಾತ್ರವಾಗಲಿದೆ. ಇನ್ನು ಜುಲೈ 5ರಂದು ರಾತ್ರಿ 8 ಗಂಟೆಗೆ ಅಮೆರಿಕದಲ್ಲಿ ಗಿರಿಗಿಟ್ ಟೀಸರ್ ರಿಲೀಸ್ ಆದರೆ ಭಾರತದಲ್ಲಿ ಜುಲೈ 6ರಂದು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.